ಹಾಯ್ ಫ್ರೆಂಡ್ಸ್, ಇತ್ತೆ ಬಯ್ಯ 7 ಗಂಟೆ ಅವನುಂಡು ನಮ್ಮ ಇಲ್ಲಗಿನಿ ಯಕ್ಷಗಾನದಗಳು ಬರ್ಪೇರು ಚಿಕ್ಕಮೇಳ ಒಂತೆ ಪೊರ್ತು ಒಂಜಿ ಯಕ್ಷಗಾನ ಮಲ್ತು ಪೋಪೆರಾಗುಲು ಅಂಚೆ ಅಂಕುಲು ಪೂರ ರೆಡಿ ಆತ ಮೂತುಲೆ. ಹಾಯ್ ಹಾಯ್ ಎಂಕಲ್ಲ ಕಿಂಜ ಭಟ್ರಲ್ಲ ರೆಡಿ ಆತೀರು. ಯಕ್ಷಗಾನ ಪಂಡ ತುಳುನಾಡ್ದ ಗಂಡು ಕಲಿ ಯಕ್ಷಗಾನಗೆ ಅಂಚ ಮಸ್ತ್ ಯಕ್ಷಗಾನಗು ದುಂಬು ಪೂರ ಮಸ್ತ್ ಬೇಡಿಕೆ ಇತ್ತು ಇತ್ತೊಂತೆ ಕಮ್ಮಿ ಅವನು ಬೈದುಂಡು ಅಂಚ ನಮ್ಮ ಈತೆ ಕೂಡ ಸ್ಟಾರ್ಟ್ ಆಗ್ತದೆ ಇಲ್ಲ ಇಲ್ಲ ಬತ್ತದು ಅಗಲು ಆಗಲ್ಲ ಒಂತೆ ನರ್ತನ ಮಲ್ತು ಪೋಪೇರು ಯಕ್ಷಗಾನದ ಅಂಚ ನಮ್ಮ ಇಲ್ಲಾಗಲೇ ಇನ್ನು ಬರ್ಪೇರು ಅಂಚ ಪೂರ ರೆಡಿ ಮಲ್ತೀತ ಎಂಕುಲು. ಒಂದು ತುಲೆ ನಮ್ಮ ನಮ್ಮ ಆಗಲಿಗೆ ರಡ್ಡು ಸೀರೆ ಬಕ್ಕ ಒಂದು ಪೂ ಫಲವಸ್ತು ಬಕ್ಕ ಒಂದು ಪಚ್ಚಿರೆ ಬಜ್ಜೆ ತಾರೈ ಬೊಕ್ಕ ಅರಿ ಬೊಕ್ಕ ಒಂದು ದೀಪ ಪೂರ ದೀದು ಕಾತೋಂದುಲ್ಲ ಎಂಕುಲು ಇತ್ತೆ ಬರುವೆರು ಬತ್ತಿ ಪೊಕ್ಕ ಇತ್ತೆ ಬರುವೆರಗುಲು ಬತ್ತಿ ಪೊಕ್ಕ ಎಂಕುಲು ವಿಡಿಯೋ ಮಲ್ತದ ನಿಗಳಿಗೂ ಶೇರ್ ಮಾಡ್ಪ ನಿಗಲ್ದ. ಓಕೆ, ಬಾಯ್ ಬಾಯ್. ನಮ್ಮ ದೇವರೆಂತುಲೆ ಏತು ಪೊರ್ಲ ಅದು ಕುಲ್ದಿರ್ತಲೆ ನಮ್ಮ ದೇವರೆಂತ ಚವೆ ಅನ್ನಿಗಳಿಗೆ ತುಲೆ ಸ್ವಾಮಿ ಅಮ್ಮ ಮಾತೆರೆನ್ನೆಟ್ಟೆ ಮಲ್ಪಲೆ ಮಾತೆರೆಗ್ಲ ಎಡ್ಡೆ ಆರೋಗ್ಯ ಕೊರ್ಲೆ. ಎಂಕಲ್ ನಾವು ಮಲ್ಲ ಭಟ್ರು ರೆಡಿ ಆತೀರ್ ಯಕ್ಷಗಾನ ಗದ್ದಾಗಲೇನು ತಾದಿ ತೂಗೊಂದುಲ್ಲೆ ಬಾಬಾ ನಾಮ ತುಲೆ ಎನ್ನ ಬಾಬನ ಬಂಜಿಡು ಕಾಯಿಟ್ಟು ಪೂರ ನಾಮ ತುಲೆ ಇಂಚು ತುಲೆ ಪೂರಗುಲ್ಲ ಆಟದಗಲೇನು ಸ್ವಾಗತ ಮಲ್ಪರೆ ಕಾತೊಂದುಲ್ಲೆ ಆಜು ಗಂಟೆ ಕಾತೊಂದುಲ್ಲ ಗಂಟೆ ಪತ್ತ ಒಂದು ಬರ್ತುಂಡು ನಮ್ಮ ಭಟ್ರಿಗೆ ಪಾಪ ಬಡ ಒಂದುಂಡು ಭಟ್ರು ನಗುಲಿ ಕನ್ನಡ ಮಾರಾಣಿ ಬೈದು ನಗುಲಿ
ಇದು ಯಾವಾಗಿಂದ ಅಭ್ಯಾಸ ಮಾಡಿದ್ದು? ಮನೆಯಲ್ಲಿ ನಿಂತು ಕೇಳುವ ಅಭ್ಯಾಸ ಹಾಗಲ್ಲ ಸ್ವಾಮಿ, ಒಳ್ಳೆದಲ್ವೇ ಅದು? ನಿಮ್ಮ ಇಬ್ಬರ ಮಾತು ನಡುವೆ ಪ್ರವೇಶಿಸಬಾರದು ಎನ್ನುವುದರಾಗಿ ಮನೆಯಲ್ಲಿ ಇದ್ದವಳು ನಾನು. ಹೌದಾ? ನೀನು ಇಲ್ಲಿ ಸಭೆಯಲ್ಲಿ ಬಂದ್ರೆ ನಾರದರಿಗೆ ಮಾತಾಡ್ಲಿಕ್ಕೆ ಕಷ್ಟವಾಗ್ತದೆ ಎನ್ನುವುದಾಗಿ ನಾರದ್ರು ಹೇಳಿದ್ರೆ ಹೇಗೆ? ಹಾಗೆ ಹೇಳಿಲ್ಲ ಸ್ವಾಮಿ. ಮತ್ತೇನು? ನಾನು ಇಲ್ಲಿ ಬರದಿದ್ದರೂ ಕೂಡ ನಿಮ್ಮ ವಕ್ಷಸ್ಥಳದಲ್ಲಿ ನಾನಿದ್ದೇನೆ. ಜಾಗ ಕೊಟ್ಟವನು ನಾನು. ಹೌದು, ಆ ವಿಚಾರವನ್ನು ನಾನು ತಿಳಿದುಕೊಂಡು ಹೇಳಿದ್ದೇನೆ ಸ್ವಾಮಿ. ಬಂದಿದ್ದಾರೆ ನಾರದ್ರು, ಒಂದು ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ. ಏನು? ನನ್ನಪ್ಪನಿಗೆ ಒಬ್ಬ ಮಗ ಹುಟ್ಟಿದ್ದಾನೆ. ಸುಡಲ್ಲ? ಯಾರು? ಜಲಂಧರ, ನನ್ನ ತಮ್ಮ ಸ್ವಾಮಿ. ಎಷ್ಟೋ ದಿನ ಸಂಜೆ ಹೋಯ್ತು ಸ್ವಾಮಿ. ತವರು ಮನೆಗೆ ನಾನು ಹೋಗಿ ಇದು ಒಂದು ಒಳ್ಳೆಯ ಅವಕಾಶ. ಸುಳ್ಳಲ್ಲ? ನಿನ್ನ ತವರು ಮನೆ ಇಲ್ಲೇ? ಸಮುದ್ರ. ಸಮುದ್ರ ರಾಜ ನನ್ನ ಅಪ್ಪ. ಸಮುದ್ರದಲ್ಲಿ ನೀನು ಹುಟ್ಟಿದವಳು? ಹೌದು. ಹಾಗಾಗಿ ನನ್ನ ತವರು ಮನೆ ಎನ್ನುವುದಾಗಿ? ಹೌದು ಸ್ವಾಮಿ. ನನಗೆ ಗೊತ್ತಿಲ್ಲ ಅಂತ ಹೇಳುದಾ? ನಿನ್ನಲ್ಲಿ ವಿನೋದಕ್ಕೆ ಕೇಳಿದ್ದು. ಆದ್ರೆ ನನಗೆ ಗೊತ್ತಿಲ್ಲದಿದ್ರು ಕೂಡ ಸಭೆಯಲ್ಲಿ ಗೊತ್ತಾಗುವವರೆಗೆ ಗೊತ್ತಾಗಬೇಕಲ್ವಾ? ನಿಜ ಸ್ವಾಮಿ, ಕೆಲವೊಂದು ವಿಚಾರ ಹೇಳಿಯೇ ಗೊತ್ತಾಗ್ಬೇಕು ಬಿಟ್ಟರೆ ಬೇರೇನು ಆಗುದಿಲ್ಲ. ಹಾಗಿರುವಾಗ ತಮ್ಮನ್ನೇ ನೋಡ್ಬೇಕು. ರಕ್ಕಸ ಕುಲಕ್ಕೆ ಆತ ಅಜಿಬ್ಬನಂತೆ ಆತನಿಗೆ ಮದುವೆ ಆಗಿದೆ ಅಂತೆ ಸ್ವಾಮಿ. ಹೌದಾ? ಹೌದು, ನೋಡ್ಬೇಕು, ಆಸೆ ಆಗ್ತಾ ಉಂಟು. ಹೋಗು ಬನ್ನಿ. ಎಲ್ಲಿಗೆ? ಆತ ನಿಲ್ಲುವಲ್ಲಿಗೆ. ಚೋಡಿದಾಪುರಕ್ಕೆ. ಲಕ್ಷ್ಮೀ
ಗಡಿಬಿಡಿಗೆ ಕಾರಣ ಆತನನ್ನು ನೋಡ್ಬೇಕು, ಆತನನ್ನು ನೋಡ್ಬೇಕೆನ್ನುವಾಗಿ ತುದೀ ಕಾಲದಲ್ಲಿದ್ಯಾ. ಹೌದು, ಹಾಗಾಗಿ ಹೋಗ್ಬೇಕಾ? ಹೋಗ್ಲೇಬೇಕು. ಹಾಗಾದ್ರೆ ಹೋಗಬೇಕಾದ್ರೆ ಒಂದು ಮಾತು ಹೇಳ್ತೇನೆ ನಾನು. ಆತ ನಿನಗೆ ತಮ್ಮ. ಹೌದು. ಸೂಕ್ಷ್ಮವಾಗಿ ಮಾತು ಕೇಳು. ಆತ ಜಲದಲ್ಲಿ ಹುಟ್ಟಿರುವ ಕಾರಣಕ್ಕೋಸ್ಕರವಾಗಿ ಆತ ನನ್ನ ತಮ್ಮ ಎನ್ನುವುದಾಗಿ ಹೇಳ್ತಾ ಇದೆಯಾ. ಜಲದಲ್ಲಿ ಹಲವು ಜಲಚರ ಪ್ರಾಣಿಗಳಿರ್ತಾವೆ. ಈತ ನಿನಗೆ ತಮ್ಮನಾದರೆ ಜಲಚರ ಪ್ರಾಣಿಗಳೆಲ್ಲ ನಿನ್ನ ಕುಟುಂಬದವರು ಸಂಬಂಧಿಕರು ಆಗಿರುವಾಗ ಕುಟುಂಬವೇ ಬಿಟ್ಟು ಹೋಗು ನೋಡುವ. ಸ್ವಾಮಿ, ಒಂದು ವಿಚಾರವನ್ನು ಹೇಳ್ತೇನೆ. ಏನು? ಆ ಜೀವರಾಶಿಗಳ ತನ್ನದೇ ಆದ ತಂದೆ ತಾಯಿಗಳು ಇರ್ತಾರೆ. ಈತನಿಗೆ ಹಾಗಲ್ವಲ್ಲ, ನನ್ನ ತಂದೆಯೇ ತಂದೆ. ಅಷ್ಟೇ ಅಲ್ಲ ಸ್ವಾಮಿ, ಆ ಜೀವರಾಶಿಗಳು ಅಲ್ಲೇ ಹುಟ್ಟುತ್ತವೆ, ಅಲ್ಲೇ ಬೆಳಿತಾವೆ, ಅಲ್ಲೇ ಸಾಯ್ತಾವೆ. ಆದ್ರೆ ಜಲಚರ ಹುಟ್ಟಿದ್ದು ಮಾತ್ರ ಜಲದಲ್ಲಿ, ಆದ್ರೆ ಬೆಳೆಯುತ್ತಿರೋದು ಭೂಪ್ರದೇಶದಲ್ಲಿ. ಹೌದಾ? ನನ್ನ ತಮ್ಮನೇ ಬೀಳ್ತಾನೆ. ಹಾಗಾಗಿ ಅವು ಆ ಪ್ರಾಣಿಗಳು, ಆ ನೀರಿನಲ್ಲಿರುವಂತ ಮೀನು ಅದೆಲ್ಲ ನನಗೆ ಸಂಬಂಧ ಬೀಳುವುದಿಲ್ಲ. ಯಾಕೆಂದ್ರೆ ಅದಕ್ಕೆ ಹುಟ್ಟಿರತಕ್ಕಂತ ಜೀವರಾಶಿಗಳಿರ್ತಾವೆ. ಅಷ್ಟೇ ಅಲ್ಲ ಸ್ವಾಮಿ, ಇನ್ನೂ ಒಂದು ವಿಚಾರ ಉಂಟು. ಏನು? 14 ಲೋಕವೇ ನಿಮ್ಮ ಒಳಗಿದೆ. ನನಗೆ ಅವರು ಕೂಡ ನಿಮ್ಮ ಮಕ್ಕಳೇ ಅಲ್ವೇ? ಹೌದು. ಆ ಲೆಕ್ಕದಲ್ಲಿ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋದ್ರೆ ಕಷ್ಟ ಉಂಟು. ನಾನು ಅದು ಮಾತಾಡುದಿಲ್ಲ. ಯಾಕೆ? ಭಾವ ಮಗನು ಇರ್ತದೆ, ಬೇಡ. ಹಾಗಿರುವಾಗ ಹಾಗೆ ಆ ವಿಚಾರ ಬಿಡು. ಇರುವಾಗ ಆ ಜಲದಲ್ಲಿ ಹುಟ್ಟಿರುವ ಕಾರಣಕ್ಕೋಸ್ಕರವಾಗಿ ನನ್ನ ತಮ್ಮ ಎನ್ನುವುದಾಗಿ ಹೇಳಿದೆಯಲ್ಲ, ತಮ್ಮನಾದರೆ ನೋಡ್ಬೇಕೆನ್ನುವುದಾಗಿ ಆಸೆ ಉಂಟು. ಆತ ಹುಟ್ಟಬೇಕಾದ್ರೆ ಬಲವಾದ ಕಾರಣವೇ ಉಂಟು. ಏನು? ಇನ್ನೊಮ್ಮೆ ಇಂದ್ರ ಶಿವನನ್ನು ನೋಡ್ಬೇಕು ಎನ್ನುವುದಾಗಿ ಹೋಗುತ್ತಿರುವ ಸಂದರ್ಭದಲ್ಲಿ ಮದ್ಯ ಮಾರಾಟ ಮಾಡುವವನ ಒಬ್ಬ ಸಿಕ್ತ. ಆ ಸಂದರ್ಭದಲ್ಲಿ ಮದ್ಯ ಇಂದ್ರನಿಗೆ ಕೊಡ್ತಾನೆ. ಕೊಟ್ಟ ಕಾರಣಕ್ಕೋಸ್ಕರವಾಗಿ ಇಂದ್ರ ಸ್ವೀಕಾರ ಮಾಡ್ತಾನೆ. ಮದ್ಯ ಸ್ವೀಕಾರ ಮಾಡಿ ತಲೆ ತಿರುಗ್ತದೆ. ತಲೆ ತಿರುಗಿ ಹೌದೌದು ಪರಶಿವನ್ ನೋಡ್ಬೇಕೆನ್ನುವ ಹಾಗೆ ಹೋಗ್ತಾ ಇರುವವ ತಪಸ್ಸಿಗೆ ಕುಳಿದಂತ ಪರಶಿವನ ತಲೆಗೆ ಹೊಡೆದ ಕಾರಣಕ್ಕೋಸ್ಕರವಾಗಿ ಮೂರನೇ ಕಣ್ಣು ಬಿಟ್ಟಕ್ಕೋಸ್ಕರವಾಗಿ ಆ ಶಿವನ ಮೂರನೇ ಕಣ್ಣಿನ ಕಿಡಿ ಹೋಗಿ ಸಮುದ್ರಕ್ಕೆ ಬೀಳ್ತದೆ. ಸಮುದ್ರಕ್ಕೆ ಬಿದ್ದ ಕಾರಣಕ್ಕೋಸ್ಕರವಾಗಿ ಜಲದಲ್ಲಿ ಹುಟ್ಟಿರುವ ಕಾರಣಕ್ಕೋಸ್ಕರವಾಗಿ ಜಲಂಧರ ಎಂಬ ನಾಮ ಆತನಿಗೆ ಆಯಿತು. ಹಾಗಿರುವಾಗ ಆತನನ್ನು ನೋಡ್ಬೇಕು ಸ್ವಾಮಿ ಎನ್ನುವುದಾಗಿ ಹೇಳ್ತಾ ಇದೆಯಲ್ಲ. ಒಂದು ಕೆಲಸ ಮಾಡುವ, ಹೀಗೆ ಮಾಡಿದ್ರೆ ಆಗ್ತದೆ. ನೀನು ನೋಡಿ ಬಾ, ನಾನು ಅದು ಸರಿಯಾಗುವುದಿಲ್ಲ. ಯಾಕೆ? ಸಂಬಂಧ ಸರಿ ಇಲ್ಲ ಎನ್ನುವ ಭಾವನೆ ಬರ್ತದೆ. ಅಕ್ಕ ಭಾವನೆಗೆ ಸಂಬಂಧ ಸರಿ ಇಲ್ಲ. ಅಕ್ಕ ಮಾತ್ರ ನೋಡ್ಲಿಕ್ಕೆ ಬಂದಿದ್ದಾರೆ, ಭಾವ ನೋಡ್ಲಿಕ್ಕೆ ಬರ್ಲಿಲ್ಲ. ಅವರೊಳಗೆ ಏನೋ ಉಂಟು, ಸರಿ ಇಲ್ಲ ಎನ್ನುವ ಮಾತು ಬರ್ತದೆ. ಹಾಗಿರುವಾಗ ನಿನ್ನ ತಮ್ಮನನ್ನು ನೋಡ್ಬೇಕು ಸ್ವಾಮಿ. ವೈಕುಂಠದಲ್ಲಿ ಇಲ್ಲಿ ಯಾರಿಲ್ಲ, ಲಕ್ಷ್ಮಿ ಇಲ್ಲಿ ಗಟ್ಟಿಯಾಗಿ ಕುಳಿತುಕೊಳ್ಳು, ನಾನು ಹೋಗಿ ಬರ್ತೇನೆ. ಅದು ಕೂಡ ಸರಿಯಲ್ಲ. ಅಕ್ಕನಿಗೆ ತಮ್ಮನ ಮೇಲೆ ಪ್ರೀತಿ ಇಲ್ಲ ಎನ್ನುವ ಭಾವನೆ ಬರ್ತದೆ. ಅದು ಹೇಳುದು ನೀನು, ಇದು ಹೇಳುದು ನೀನೆ. ಇರುವಂತ ವಿಚಾರವನ್ನು ಹೇಳಿದ್ದು ಸ್ವಾಮಿ. ನೀ ಹೇಳಿದ್ರಲ್ಲೂ ಹಾಗೂ ಆಗ್ತದೆ, ಹೀಗೂ ಆಗ್ತದೆ. ನಿಜ ಸ್ವಾಮಿ. ಯಾಕೆಂದ್ರೆ ಭಾವ ಮಾತ್ರ ನೋಡ್ಲಿಕ್ಕೆ ಬಂದಿದ್ದಾರೆ, ಅಕ್ಕ ನೋಡ್ಲಿಕ್ಕೆ ಬರ್ಲಿಲ್ಲ. ಅಕ್ಕನಿಗೆ ಪ್ರೀತಿ ಇಲ್ಲ, ಅದು ಮಾತು ಬರ್ತದೆ. ಹಾಗಿರುವಾಗ ನೋಡ್ಬೇಕಲ್ವಾ? ಹೌದು. ಯಾರನ್ನು ಯಾರು ನೋಡ್ಬೇಕು ಎನ್ನುವಂತ ಪ್ರಶ್ನೆ ಆಗ್ತದೆ. ಗುರುವನ್ನು ಶಿಷ್ಯ ನೋಡ್ಬೇಕು, ಹಿರಿಯವರು ಕಿರಿಯರು ನೋಡ್ಬೇಕು, ದೇವರನ್ನು ಭಕ್ತರು ನೋಡ್ಬೇಕು. ಹಾಗಿರುವಾಗ ನಾವ್ಯಾರೇ? ವೈಕುಂಠ. ಹೌದು. ಹಾಗಿರುವಾಗ ದೇವರು ನಾವು, ಭಕ್ತರು ಆತ ನೋಡ್ಬೇಕಿತ್ತು. ಅಲ್ಲ ನೋಡುದಲ್ಲ. ಅಲ್ಲ ಸ್ವಾಮಿ, ಒಂದು ವಿಚಾರ. ಆತನಿಗೆ ಅಕ್ಕ ಇದ್ದಾಳೆ ಇಲ್ಲೋದೇ ಗೊತ್ತಿಲ್ಲ ಸ್ವಾಮಿ. ನಮ್ಮ ಪರಿಚಯ ನಾವೇ ಮಾಡಿಕೊಂಡ್ರೆ ಆಯ್ತು. ಇದು ಹಾಗಾಯ್ತು ನಮ್ಮ ಪ್ರಸಂಗ. ನಮ್ಮ ಪರಿಚಯ ನಾವು ಮಾಡ್ಕೊಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭ ಹಾಗೆ ಸ್ವಾಮಿ. ಹಾಗಿರುವಾಗ ಅದು ಆಗಬೇಕೆನ್ನುವುದಾದ್ರೆ ನಮ್ಮ ಪರಿಚಯವನ್ನು ನಾವೇ
ಒಂದು ವಿಚಾರ, ಆತನನ್ನು ನೋಡ್ಬೇಕು ಎಂಬುದಾಗಿ ನಾವು ಹೋಗುವುದು ಸತ್ಯ. ಆತ ರಕ್ಕಸರ ಕುಲಕ್ಕೆ ಅಧಿಪತಿಯಾದಂತ ಆತ. ಹಾಗಿರುವಾಗ ನಾವು ನೋಡುವ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಗೊತ್ತುಂಟ, ರಕ್ಕಸರು ಈ ವೈಕುಂಠಕ್ಕೆ ಬರುವುದು ಸಹಜ. ಯಾಕೆಂದ್ರೆ ಸುಮನಸರನ್ನು ಬಡಿದು ಎಬ್ಬಿಸಿ ನನ್ನನ್ನು ನೋಡುವುದೊಂದು ಅಭ್ಯಾಸ ಉಂಟು. ಹಾಗಾಗಿ ಅವನ ಬರ್ತಾನೆ, ನಾವು ಕುತ್ಕೊಳ್ಳುವ ಅವನೇ ಬರ್ತಾನೆ. ನೀವು ದೇವತಾ ಪಕ್ಷಪಾತಿ, ಹಾಗಾಗಿ ಬರುವಂತಹ ಒಂದು ಕಾರ್ಯ ಉಂಟು. ಅಕ್ಕ ಇದ್ದಾಳೆ ಅಂತ ಗೊತ್ತಿಲ್ಲ. ಆದ್ರೂ ರಕ್ಕಸ ಕುಲದಲ್ಲಿ ಇದ್ರೂ ಕೂಡ ಆತನಿಗೆ ವೈಕುಂಠದ ಮೇಲೆ ಆಸೆ ಅಂತೂ ಇರುವುದು ಖಂಡಿತವಾಗಿ ಇಲ್ಲ ಎಂಬ ಅಭಿಪ್ರಾಯ ನಾನು. ಸ್ವಾಮಿ ಹೇಳ್ತೇನೆ, ನನ್ನ ತಮ್ಮನಲ್ವ ಒಳ್ಳೆ ಗುಣಗಳನ್ನೇ ಹೊಂದಿರ್ತಾನೆ. ನಾರದ್ರು ಬರೀ ಬೇಡದೇ ಇರೋ ವಿಚಾರವನ್ನು ನಿಮ್ಮ ತಲೆಗೆ ತುಂಬಿದ್ದಾರೆ. ನಾರಾದ್ರೂ ಇಷ್ಟು ತನಕ ಹೇಳಿದ ವಿಚಾರ ನೀನು ಕೇಳಿ ಇಷ್ಟೆಲ್ಲ ಮಾತಾಡಿರಿ. ನಾರಾದ್ರನ್ನು ಕಲಾಪ್ರಿಯ ಎನ್ನುವುದಾಗಿ ಈಗ ನೀನು ದೂರ್ತಾ ಇದ್ದೀನಿ. ನಿಜ ಸ್ವಾಮಿ, ಯಾವ ಸಂದರ್ಭ ಹಾಗೆ ಆಗ್ತದೆ. ಅವರು ಕಲಾಪ್ರಿಯರಿ, ಮತ್ತೆ ತಂದಾಕುದ್ರಲ್ಲಿ ಅವರೇ ಪ್ರಥಮ. ಅದೇ ನಿನಗೆ ಹೆಸರುಂಟು ಚಂಚಲ ಅಂತ. ಹಾಗೆ ಯಾರ ಮನೆಯಲ್ಲಿ ನೆಲೆಸ್ತೇನೋ ಅವರ ಮನೆ ಸುಭಿಕ್ಷವಾಗಿರ್ತದೆ. ಸುಭಿಕ್ಷವಾಗಿರ್ಬೇಕು, ಭಕ್ತರಿಗೆ ಅನುಗ್ರಹ ಮಾಡ್ಬೇಕು. ಯಾಕೆಂದ್ರೆ ಲಕ್ಷ್ಮಿ ನೀನು ನೆಲೆಸಿದ್ದೇ ಹೋದಾದ್ರೆ ಮನೆ ಎನ್ನುವಂಥದ್ದು ಕಳೆ ಬರ್ತದೆ. ಹಾಗಿರುವಾಗ ನಿನ್ನ ಅನುಗ್ರಹ ಪ್ರಾಮುಖ್ಯವಾಗಿರ್ತದೆ. ಹಾಗಾಗಿ ನೀನು ನಾನು ಹೋಗುದೇ ಸೂಕ್ತ. ಹಾಗಿರುವಾಗ ಹೋಗಬೇಕಾದ್ರೆ ದೇವರು ಭಕ್ತರಿಗೆ ಸುಲಭವಾಗಿ ಸಿಗಬಾರದು. ಸುಲಭವಾಗಿದ್ದಕ್ಕಿದ್ದು ಹೆಚ್ಚು ಸಮಯ ಉಳಿಯುವುದಿಲ್ಲ ಸ್ವಾಮಿ, ಅದು ಶಾಶ್ವತವಲ್ಲ. ಹಾಗಾದ್ರೆ ಸತ್ಯ ಧರ್ಮ ಎಲ್ಲ ಪರಿಶೋಧನೆ ಮಾಡಿ ನಾವು ಆತನನ್ನು ಕಾಣಬೇಕಾದ್ರೆ ಇದೇ ರೂಪದಲ್ಲಿ ಹೋದ್ರೆ ಅನುಮಾನ ಸೃಷ್ಟಿ ಆತನಿಗೆ ಆಗ್ಬೋದು. ಅದಕ್ಕೋಸ್ಕರವಾಗಿ ರೂಪ ಬದಲಾಯಿಸಬೇಕು. ಯಾವ ರೂಪ ಬದಲಾಯಿಸುವುದು ಒಮ್ಮೆ ಹೇಳು ಸ್ವಾಮಿ. ಆ ಕಡೆಯಾಗಿ ನೋಡಿ ಸ್ವಾಮಿ, ಒಂದು ಜಿಂಕೆ ಒಂದು ಕಾಣಿಸ್ತಾ ಉಂಟು. ಜಿಂಕೆ ಕಾಣಿಸ್ತಾ ಉಂಟಾ? ಆ ಜಿಂಕೆ ರೂಪದಲ್ಲಿ ನಾವು ಹೋಗುದಾ? ಜಿಂಕೆ ಆಗಿರುವಾಗ ರೂಪ ಬದಲಾಯಿಸಬೇಕಲ್ವಾ? ಚಿಂತೆ ಪಡಬೇಡ, ಭಕ್ತರಾಗಿ ಹೋಗುವ. ಆ ನಂತರ ಏನಾಗ್ತದೆ ಎನ್ನುವುದಾಗಿ ಆತನ ಬಾಯಲ್ಲಿ ಕೇಳಿ ಲಕ್ಷ್ಮೀ ಜನಾರ್ದನ ರೂಪ ಅಲ್ಲಿ ಕಾಣಿಸುವ ರೂಪದಲ್ಲಿ ಹೋಗೋಣ. ಆದಿತ್ಯ ಗ್ರಾಮಕ್ಕೆ ಬಂದು ಆಡಿದಂತ ಮಾತು, ಬನಶಂಕರಿಯ ದೇವಸ್ಥಾನಕ್ಕೆ ಹೋಗಿ ಎಷ್ಟೆಷ್ಟೋ ದೇವಸ್ಥಾನಕ್ಕೆ ನೀವು, ಆದ್ರೂ ನಿಮ್ಮ ಪಾಲಿಗೆ ಸಂತಾನ ಪ್ರಾಪ್ತಿ ಆಗಲಿಲ್ಲ. ಇದಕ್ಕೆ ಕಾರಣ ನಿಮ್ಮ ಕುಲದೇವಿಯನ್ನು ಮರೆತಿದ್ದೀರಾ ನೀವು. ಕೌಂಚಾರಣ್ಯದಲ್ಲಿದ್ದಾಳಂತೆ ವನದುಕ್ಕೆ ಆಗಿ ಹೋಗಿ ಪೂಜೆಯನ್ನು ಸಲ್ಲಿಸಿ ಬನ್ನಿ ಎನ್ನುವುದಾಗಿ ಹೇಳಿದ್ದಾರೆ. ಬ್ರಾಹ್ಮಣರ ಮಾತನ್ನು ಧಿಕ್ಕರಿಸುವಂತಿಲ್ಲ. ಬ್ರಾಹ್ಮಣರ ದೇವತಾ ಎನ್ನುತ್ತಾರೆ. ಅರ್ಚಕರ್ಷ ಪ್ರಭವೇನ ಶಿವಭೌತಿ ಶಂಕರ ಅವರ ಮಾತಿನ ಪ್ರಕಾರವಾಗಿ ಆ ಬನಶಂಕರಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಹೋಗ್ಲಿಕ್ಕೆ ಆಕ್ಷೇಪ ಇಲ್ಲ ಸ್ವಾಮಿ. ಆದರೆ ಒಂದು ಮಾತು, ಸತಿಪತಿಗಳು ಇಬ್ಬರು ಒಟ್ಟಾಗಿ ಹೋಗಬೇಕಂತೆ. ನೀವು ಬನ್ನಿ. ಸತಿಪತಿಗಳು ಒಂದಾಗಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಬೇಕು ಎನ್ನುವ ಮಾತು ಸತ್ಯ ಆದ್ರೂ ಕೂಡ ಕಿರೀಟ ಹುಟ್ಟವನಿಗೆ ಕಿರುಕುಳ ತಪ್ಪಿದ್ದಲ್ಲಂತೆ. ರಾಜ್ಯ ಕಾರ್ಯದ ಅವಸರದಲ್ಲಿ ನಾನಿದ್ದೇನೆ, ಇಲ್ಲಿ ಒಂದು ಕ್ಷಣ ಬಿಟ್ಟು ಬಂದಿದ್ದೆ. ಹೌದಾದ್ರೆ ಎಷ್ಟೋ ರಾಜಕುಮಾರರ ಕಣ್ಣು ನಮ್ಮ ಆಸ್ಥಾನದ ಮೇಲಿರ್ತದೆ. ನಾನು ಬರುವುದಿಲ್ಲಂತ ಬೇಸರ ಪಡಬೇಡ. ದುರ್ಗೆ, ಲಕ್ಷ್ಮಿ, ಸರಸ್ವತಿ ಮೂರು ಮೂರ್ತಿಗಳು ಒಂದಾದಂತ ಬನಶಂಕರಿಯ ದೇವಸ್ಥಾನಕ್ಕೆ ಹೋಗಿ ಸಖಿಯರೊಡನೆ ಹೋಗಿವ. ಆ ಬನಶಂಕರಿ ಅನುಗ್ರಹ ಎನ್ನುವಂಥದ್ದು ಸದಾಕಾಲ ಎಲ್ಲರ ಮೇಲಿರಲಿ. ಸರ್ವ ಜನ ಸುಖಿನೋ.
ಒಂದು ತೊಟ್ಟೆ ಕೊಡಿ. ಮಾಂಬಲ ನಾನು ಯಕ್ಷಗಾನ ಸರಸ್ವತಿಯನ್ನು ಸ್ವೀಕರಿಸಿಕೊಂಡಂಥ ಮಹಾಗಣಪತಿ ಹಾಗೂ ದುರ್ಗಾ ಪರಮೇಶ್ವರಿ ಮನವು ಸಕಲ ಸಂಪತ್ತು ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಮಹಾಗಣಪತಿ ಪ್ರಾರ್ಥನೆ ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ಮಹಾಗಣಪತಿ ಪ್ರಾಪ್ತಿರಸ್ತು ಸಕಲ ದೋಷ ಪರಿಹಾರ ಸಕಲ ಐಶ್ವರ್ಯ ಸಿದ್ಧಿರಸ್ತು ಸಕಲ ಸೌಭಾಗ್ಯ ಪ್ರಾಪ್ತಿ. ತುಳುನಾಡದ ಗಂಡುಕಲಿ ಯಕ್ಷಗಾನದ ಕಿಂಜ ಒಂಜಿ ತುಣುಕು ನಿಗಲ್ನ ಎದುರು ಯಾನ್ ವಿಡಿಯೋ ಮಲ್ತದ್ದು ತೋಜಯ ನಿಗಲಿಗೆ ಮಾತೆರೆಗ್ಲ ಇಷ್ಟ ಒಂದೆನ್ನುವೆ. ಯಕ್ಷಗಾನ ನಮ್ಮ ತುಳುನಾಡದ ಒಂಜಿ ಪ್ರಸಿದ್ಧ ಕಲೆ ಅವು ಒಂಜಿ ಮಾತೆರ್ಲ ಒಂದೇನು ಯಕ್ಷಗಾನದ ಒಂದು ತುಣುಕು ಲೈಕ್ ಕೊರ್ದು ಬೊಕ್ಕ ಶೇರ್ ಮನ್ಪ್ಲೆ ಬೊಕ್ಕ ಎಂಚಾತ್ರ ಬಂದು ಕಮೆಂಟ್ ಮಲ್ತು ಪನ್ಲೆಕ್ಕೆ ನನ್ನ ನೆಕ್ಸ್ಟ್ ಕೂಡ ಪೊಸತ್ ಒಂಜಿ ಲೋಕ್ ದೊಟ್ಟು ಬರ್ಪೆ ಅದ ಮುಟ್ಟ. ಗುಡ್ ನೈಟ್, ಟೇಕ್ ಕೇರ್. ಹೌದು